ಕಾಂಗ್ರೆಸ್ ಇಂದ ಹೊರಗಡೆ ಬರೋದಕ್ಕೆ ಕಾರಣ ಆಗಿದ್ದೇನು? ನನ್ನ ಸಮುದಾಯಕ್ಕೆ ಅನ್ಯಾಯ ಮಾಡಿದ್ರು. ಬಿಜೆಪಿ ಅವರು ಅವಕಾಶ ಕೊಟ್ಟಿದ್ದಾರೆ, ನಮ್ಮ ಸಮುದಾಯಕ್ಕೆ ಪ್ರಾತಿನಿಧ್ಯತೆ ಕೊಟ್ಟರು. ಗ್ಯಾರಂಟಿ ಕಾರ್ಡ್ ಕೊಟ್ಟವ್ರದ್ದೇ ಗ್ಯಾರಂಟಿ ನೋಡಿ, ದಿವ್ಯಪ್ರಭಾ ಒಬ್ಳೆ ಅಲ್ಲ ಗ್ಯಾರಂಟಿ, ಅನೇಕ ನಾಯಕರಿದ್ದಾರೆ. ಹೇಗುಂಟು ರಾಜಕೀಯ ವಾತಾವರಣ ಪುತ್ತೂರಿನಲ್ಲಿ? ಈ ತರದ ಚುನಾವಣೆ ಯಾವಾಗ್ಲೂ ಆಗಿರ್ಲಿಲ್ವಾ ಅಂತ. ನಾನು JDS ಹೋದ್ರೆ ನಿಮಗೆ ತತ್ವ ಸಿದ್ಧಾಂತ ಎಲ್ಲ ತಪ್ಪು. ಜಗದೀಶ್ ಶೆಟ್ಟರ್, ಲಕ್ಷ್ಮಣ್ ಸವದಿ ಅಂತವ್ರು ಬಂದ್ರೆ ಒಂದು ಕೋಮುವಾದಿ ಪಕ್ಷದಿಂದ ಬಂದಂತವರಿಗೆ ಸೆಕ್ಯುಲರ್ ಪಾರ್ಟಿಯಲ್ಲಿ ನೀವು ಅಭ್ಯರ್ಥಿಯನ್ನು ಮಾಡ್ತೀರಿ ಅಂತ ಆದ್ರೆ ತತ್ವ ಸಿದ್ಧಾಂತ ಇದೆಯಾ ಅಂತ ನಾನೇ ಪ್ರಶ್ನೆ ಕೇಳ್ತೇನೆ. ಯಾರ್ಯಾರು ನಿಮ್ ಜೊತೆ ಬಂದಿದ್ದಾರೆ ಈಗ JDS ಗೆ? ಕಾಂಗ್ರೆಸ್ ನಲ್ಲಿ ನಾನು ಯಾರನ್ನೂ ಕರೀಲಿಲ್ಲ. ಕಾಂಗ್ರೆಸ್ ನಲ್ಲಿ ಟಿಕೆಟ್ ಕೈ ತಪ್ಪುತ್ತೆ ಅಂದಾಗ 13 ಜನ ಒಟ್ಟಾಗಿ ಒಂದು ಹೆಸರು ಹೇಳಿದ್ರಂತೆ, ಹೌದು? ವೀಕ್ಷಕರ ನಮಸ್ಕಾರ. ಮತ್ತು ಸಮರ 2023 ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರನ್ನು ಕೂಡ ಪ್ರೀತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ನಾನು ಗೌತಮ್ ಶೆಟ್ಟಿ. ಮತ ಸಮರದಲ್ಲಿ ಈಗಾಗಲೇ ಹಲವು ಸಂಚಿಕೆಗಳನ್ನು ನಾವು ನೋಡಿದ್ದೀರಿ. ಹಲವು ರಾಜಕೀಯ ವ್ಯಕ್ತಿಗಳ, ರಾಜಕೀಯ ಪ್ರಮುಖರ ಎಲೆಕ್ಷನ್ಗೆ ಕಂಟೆಸ್ಟ್ ಮಾಡ್ತಾ ಇರುವಂಥವರ ಪರಿಚಯವನ್ನು ನಿಮ್ಮ ಮುಂದೆ ಇಟ್ಟಿದ್ದೇವೆ. ಅದೇ ರೀತಿ ಇವತ್ತು ನಮ್ಮ ಜೊತೆಗೆ ಇರುವಂಥವರು ಕೂಡ ಒಂದು ರಾಜಕೀಯ ಪಕ್ಷದಿಂದ ಈ ಬಾರಿ ಕಣಕ್ಕೆ ಇಳಿದು ತಮ್ಮ ಒಂದು ಅದೃಷ್ಟ ಪರೀಕ್ಷೆಗೆ ಇಳಿದಿರುವಂಥವರು. ನಮ್ಮ ಜೊತೆಗಿರುವಂಥ ಅತಿಥಿ ಪುತ್ತೂರು ವಿಧಾನಸಭಾ ಕ್ಷೇತ್ರದ JDS ಅಭ್ಯರ್ಥಿಯಾಗಿರುವಂತಹ ದಿವ್ಯಪ್ರಭಾ ಗೌಡ ಚಿಲ್ತಡ್ಕ ಅವರು ನನ್ನ ಜೊತೆಗಿದ್ದಾರೆ. ನನ್ನ ಸಹೋದ್ಯೋಗಿ ದಾಮೋದರ್ ದೊಂಡಾಲೆ. ದಿವ್ಯಪ್ರಭಾ ಗೌಡ ಚಿಲ್ತಡ್ಕ ಅಂತಂದ ಕೂಡಲೇ ಒಂದಷ್ಟು ಸಮಾಜಮುಖಿ ಕೆಲಸ ಕಾರ್ಯಗಳು ನೆನಪಿಗೆ ಬರುತ್ತೆ. ಅದು ಕಾಂಗ್ರೆಸ್ನಲ್ಲಿದ್ದಾಗ ಇವರು ಗ್ಯಾರಂಟಿ ಕಾರ್ಡ್ಗಳನ್ನು ಕೂಡ ಹಂಚಿದ್ದಾರೆ. ಗ್ಯಾರಂಟಿ ಕಾರ್ಡ್ಗಳನ್ನು ಹಂಚಿ ಇದೀಗ ಗ್ಯಾರಂಟಿ ಕಾರ್ಡ್ ಅಲ್ಲ ನಾನು ಅನ್ನುವಂಥದ್ದು ಹೇಳಿಕೊಂಡು JDS ನಿಂದ ಕಣಕ್ಕಿಳಿತಿದ್ದಾರೆ. ಈ ಕಾರ್ಯಕ್ರಮಕ್ಕೆ ದಿವ್ಯಪ್ರಭಾ ಚಿಲ್ತಡ್ಕ ಅವರಿಗೆ ಪ್ರೀತಿಪೂರ್ವಕ ಸ್ವಾಗತ. ದಿವ್ಯಪ್ರಭಾ ಚಿಲ್ತಡ್ಕ ಅವರೇ, ಗ್ಯಾರಂಟಿ ಯಾರು? JDS ನಿಂದ ಏಕಾಏಕಿ ಕಣಕ್ಕಿಳಿತಿದ್ದೀರಿ, ಏನ್ ಹೇಳ್ತೀರಿ? ನಾನೇ ಗ್ಯಾರಂಟಿ, ನನಗೆ ಜನರು ಗ್ಯಾರಂಟಿ. JDSಗೆ ಬಂದಿದ್ದು ಒಂದು ಅನಿರೀಕ್ಷಿತ, ನಿರೀಕ್ಷೆ ಮಾಡಿರಲಿಲ್ಲ, ಅನಿವಾರ್ಯ ಆಯಿತು JDS. ಕಾಂಗ್ರೆಸ್ ಇಂದ ಹೊರಗಡೆ ಬರೋದಕ್ಕೆ ಕಾರಣ ಆಗಿದ್ದೇನು? ಟಿಕೆಟ್ ಕೈ ತಪ್ಪಿದ್ದೇ ನೀವು JDS ಗೆ ಬರೋದಕ್ಕೆ ಕಾರಣ ಆಯ್ತಾ ಅಂತ? ಆ್ಯಕ್ಚುಲಿ ಒಂದು ಹೌದು, ಒಂದು ಕಡೆ ನೋಡಿದರೆ ಟಿಕೆಟ್ ಕೈ ತಪ್ಪಿತ್ತು. ಆದರೆ ನನಗೆ ಪ್ರಬಲವಾಗಿ 2 ಕಾರಣಗಳಿದ್ದಾವೆ. ನಾನು ಟಿಕೆಟ್ ಕೈ ತಪ್ಪಿದ್ರು ಕಾಂಗ್ರೆಸ್ ಪಕ್ಷದಲ್ಲೇ ಇರ್ತಿದ್ದೆ. ಆದರೆ ನನಗಲ್ಲಿ ಬೇಜಾರಾಗಿತ್ತು 2 ವಿಚಾರಕ್ಕೆ. ಒಂದು, ನನ್ನ ಸಮುದಾಯಕ್ಕೆ ಅನ್ಯಾಯ ಮಾಡಿದ್ರು. ನಾನೊಂದು ಒಕ್ಕಲಿಗ ಸಮುದಾಯದ ಹೆಣ್ಮಕ್ಳು. ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಒಕ್ಕಲಿಗರು ಮೆಜಾರಿಟಿ ಇದ್ದಾರೆ, ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಾರೆ. ಸೊ ನಮಗೆ ಅನೇಕ ವರ್ಷಗಳಿಂದ ವೆನ್ ಕಂಪೇರ್ ಟು BJP ಅವರು ಅವಕಾಶ ಕೊಟ್ಟಿದ್ದಾರೆ, ನಮ್ಮ ಸಮುದಾಯಕ್ಕೆ ಪ್ರಾತಿನಿಧ್ಯತೆ ಕೊಟ್ಟರು. ಆದರೆ ನಮಗೆ ಕಾಂಗ್ರೆಸ್ ಪಕ್ಷದಲ್ಲಿ ಕೂಡ ಕೊಡಬೇಕಿತ್ತು. ಒಂದು, ಅದು ತುಂಬ ಮನಸ್ಸಿಗೆ ನೋವಾಯಿತು. ಮತ್ತೊಂದು, 2ನೇದು, ಮಹಿಳೆಯರನ್ನ ನಿರ್ಲಕ್ಷ್ಯ ಮಾಡಿತ್ತು. ಬಹಳ ಬೇಜಾರಿದೆ ನನಗೆ. ಯಾಕೆಂತಂದ್ರೆ ರಾಜ್ಯದಲ್ಲಿ 33% ಕೊಡಬೇಕಿತ್ತು, 33% ಬಿಡಿ 3% ಕೊಟ್ಟಿದ್ದಾರೆ. ಹೆಣ್ಮಕ್ಳನ್ನ ಬಹಳಷ್ಟು ನಿರ್ಲಕ್ಷ್ಯ ಮಾಡಿದ್ರು. ಯಾಕೆಂತಂದ್ರೆ ನಾವು ನಾಯಕಿ ಕಾರ್ಯಕ್ರಮವನ್ನು ಮಾಡಿದಂಥ ಸಂದರ್ಭದಲ್ಲಿ ಪ್ರಿಯಾಂಕಾ ಗಾಂಧಿಯವರು ಬಂದು ಮಹಿಳೆಯರಿಗೆ ಒಂದು ಶಕ್ತಿಯನ್ನ ಕೊಟ್ಟಂತ ಒಂದು ಕಾರ್ಯಕ್ರಮ. ಸೊ ನಮಗೂ ಕೂಡ ನಮ್ಮ ಅಧ್ಯಕ್ಷರು, ಪಕ್ಷದ ಅಧ್ಯಕ್ಷರು ಎಲ್ಲ ಕಡೆ ಭಾಷಣಗಳಲ್ಲಿ ಎಲ್ಲಿ ಹೋದಲ್ಲಿ ಬಂದಲ್ಲೆಲ್ಲ ನಾನು ಮಹಿಳೆಯರಿಗೆ ಹೆಚ್ಚಿನ ಅವಕಾಶ ಕೊಡ್ತೇನೆ, ಯುವಕರಿಗೆ ಹೆಚ್ಚು ಅವಕಾಶ ಕೊಡ್ತೇನೆ ಅಂತ ಹೇಳ್ತಾ ಇದ್ರು. ಆದರೆ ಅದು ಖಾಲಿ ಭಾಷಣಕ್ಕೆ ಸೀಮಿತ ಆಯಿತು. ಮಹಿಳೆಯರಿಗೆ ಯಾವುದೇ ಪ್ರಾಧಾನ್ಯತೆ, ಹೆಚ್ಚಿನ ಸ್ಥಾನಗಳು ಕೊಡಲೇ ಇಲ್ಲ. ರಾಜ್ಯದ ಮಾತಾಡೋದು ಆಯಿತು. ಈಗ ಜಿಲ್ಲೆಗೆ ಬಂದಾಗ BJPಯಲ್ಲಿ 2 ಸ್ಥಾನವನ್ನು ಮಹಿಳೆಯರಿಗೆ ಕೊಟ್ಟಿದ್ದಾರೆ, ಪಕ್ಕಪಕ್ಕದ ಕಾನ್ಸ್ಟಿಟ್ಯೂನ್ಸಿಗೆ, ಸುಳ್ಯ ಆ್ಯಂಡ್ ಪುತ್ತೂರು. ಸೊ ನಮಗೊಂದು ಅವಕಾಶ ಕೊಡಬೇಕಿತ್ತು ಅನ್ನೋ ಬೇಜಾರಲ್ಲಿ ಕೊಟ್ಟು ಬಂದೆ. ಓಕೆ, ಈಗ ಮಹಿಳೆಯರಿಗೆ ಅವಕಾಶ ಸಿಕ್ಕಿದೆ, ತೆನೆ ಹೊತ್ತ ಮಹಿಳೆಯಲ್ಲೇ ಹೇಗಾಯಿತು? ಸಡನ್ನಾಗಿ ಟಿಕೆಟ್ ಕೈ ತಪ್ಪಿತ್ತು, ಮರುದಿವಸ ಬೆಳಗ್ಗೆ ನೋಡಿದರೆ B.Pharm. ಆ್ಯಕ್ಚುಲಿ ನನಗೆ ಇಲ್ಲ, ನಾವು ಪ್ರಯತ್ನ ಪಟ್ಟರು ಆಗೋದಿಲ್ಲ, ಅದೇ ಆಲ್ರೆಡಿ ಫಿಕ್ಸ್ಡ್ ಅನ್ನೋದು ನಮಗೆ ಗೊತ್ತಾಯಿತು. ಅಂದರೆ ಅಭ್ಯರ್ಥಿ ಆಲ್ರೆಡಿ ಆಗಿದೆ, ಘೋಷಣೆ ಒಂದೇ ಬಾಕಿ ಅನ್ನೋದು ನನ್ಗೆ ಗೊತ್ತಾಯಿತು. ಸೊ ನಾನು ಯೋಚನೆ ಮಾಡ್ತಾ ಇದ್ದೆ. ಯಾಕೆಂತಂದರೆ ಕಾಂಗ್ರೆಸ್ ಪಕ್ಷ ಅಂದರೆ ಜಾತ್ಯತೀತ ಸೆಕ್ಯುಲರ್ ಪಾರ್ಟಿ ಅಂತಲೇ ಹೇಳೋ ಅಂಥದ್ದು. ಸೊ ಅಲ್ಲೆಲ್ಲೂ ನನಗೆ ಸೆಕ್ಯುಲರಿಸಮ್ ಕಾಣಲಿಲ್ಲ.
ಕಾಣಲಿಲ್ಲ ಜಾತ್ಯತೀತ. ಸೊ ಅದ ನಂತರ ಏನು ಮಾಡಬೇಕು, ನಾನೊಂದು ಜಾತ್ಯತೀತ ಪಕ್ಷದಲ್ಲಿ ಇತ್ತು. ಸೊ ನನಗೆ ಈ ಜಾತ್ಯತೀತ ಅಲ್ಲದ ಪಕ್ಷಕ್ಕೆ ಹೋದಾಗ, ಕೋಮುವಾದದ ಪಕ್ಷಕ್ಕೆ ನಾನು ಹೋದಾಗ ಅಲ್ಲಿ ಕಷ್ಟ ಆಗತ್ತೆ ನನಗೆ. ಸೆಕ್ಯುಲರಿಸಮ್ ನಾವು ಏನು ಫಾಲೋ ಮಾಡ್ಕೊಂಬಂದಿರ್ತೀವಿ ಅದು ಕಷ್ಟ ಆಗುತ್ತೆ. ಸೊ ಏನು ಮಾಡಬೇಕಂತ ಯೋಚನೆ ಮಾಡುವಾಗಲೇ ನನಗೆ ಜನತಾದಳ ಜಾತ್ಯತೀತ ಪಕ್ಷದಿಂದ ಒಂದು ಆಹ್ವಾನ ಬಂತು. ನೀವು ಅಭ್ಯರ್ಥಿ ಆಗೋದಾದರೆ ನಮ್ಮ ಸಹಕಾರ ಇದೆ, ನಮ್ಮ ಸಮಾಜದವರು ಅಲ್ಲಿ ಕಂಟೆಸ್ಟ್ ಮಾಡಿದರೆ ಒಳ್ಳೆಯದು, ನಾವು ಒಕ್ಕಲಿಗ ಮೆಜಾರಿಟಿ ಇದ್ದಾರೆ, ಸೊ ಒಕ್ಕಲಿಗ ಸಮುದಾಯದ ಹೆಣ್ಮಕ್ಳು ನೀವು ಬನ್ನಿ ಪಕ್ಷಕ್ಕೆ ಅಂತ. ಹಾಗೆ ನಾನು ಯೋಚನೆ ಮಾಡಿದೆ, ವರಿಷ್ಠರೊಟ್ಟಿಗೆ ಮಾತಾಡಿದೆ, ನೋಡುವ ಹೇಳ್ತೇನೆ ಅಂತಲೇ ಇದ್ದೆ. ಆದರೂ ಇಲ್ಲ, ಒತ್ತಡ ಹೆಚ್ಚಾಯಿತು. ನಾವು ಟಿಕೆಟ್ ಘೋಷಣೆ ಮಾಡಬೇಕು, ಅಭ್ಯರ್ಥಿಗಳನ್ನು ಪಟ್ಟಿ ರಿಲೀಸ್ ಮಾಡಬೇಕು, ಇಲ್ಲ ಬಂದ್ಬಿಡಿ. ಸೊ ನಾನು ಅವ್ರ ಮಾತಿಗೆ ಬೆಲೆ ಕೊಟ್ಟು ಸೇರ್ಪಡೆ ಆದೆ. ಅಂದ್ರೆ JDS ಇಂದ ಆಫರ್ ಬಂದಿದ್ದು ಟಿಕೆಟ್ ಕೈ ತಪ್ಪಿದ ಬಳಿಕವೋ ಅಥವಾ ಮೊದಲೇ ತಮ್ಮನ್ನ ಸೆಳೆಯುವಂತ ಕೆಲಸಗಳಾಗ್ತಿತ್ತ ಅಂತ? ಮೊದಲೇ ಇತ್ತು, ನಂತರ ಇಲ್ಲ ಅವ್ರು ಬಂದ್ರೇನೆ ಒಳ್ಳೇದು ಅಂತ ಹೇಳಿದ್ರು. ಸೊ ನಾನು ಹ್ಞೂ ಅಂತ ಒಪ್ಕೊಂಡೆ. ಏಪ್ರಿಲ್ 14 ಅಂಬೇಡ್ಕರ್ ಜಯಂತಿ ದಿನ ಸೇರ್ಪಡೆ. ಅಂಬೇಡ್ಕರ್ ಜಯಂತಿ ದಿವಸ ಪಕ್ಷ ಬದಲಾವಣೆ ಮಾಡಿದ್ದೀರಿ. ಪುತ್ತೂರಿನಲ್ಲಿ ನಿಮ್ಮ ಆಪ್ತರಿಗೆ ಏಕಾಏಕಿ ಕನ್ಫ್ಯೂಸ್ ಆಯ್ತಾ? ಇಲ್ಲ, ಹೌದು, ಕನ್ಫ್ಯೂಸ್ ಆಯಿತು. ಅದ್ರ ಜೊತೆಗೆ ಬೇಜಾರು ಮಾಡಿಕೊಂಡ್ರು. ಅಕ್ಕ ನಮ್ಗೊಂದು ಮಾತು ಹೇಳಲಿಲ್ಲ, ನೀವು ನಮ್ಮ ಜೊತೆ ಇದ್ರಿ, ಯಾಕೆ ಆ ಥರ ಡಿಸಿಷನ್ ತಗೊಂಡ್ರಿ ಅಂತ. ಅತ್ರು ಮಾಲಿಂಗೇಶ್ವರ ದೇವರನ್ನು ನಾವು ನಂಬುವಂಥವ್ರು. ಸೊ ಆ ದೇವ್ರಿಗೆ ಗೊತ್ತು. ತುಂಬ ಜನ ಕಾರ್ಯಕರ್ತರು, ಯೂತ್ ಏನಿದ್ರು, ಹೆಣ್ಮಕ್ಳು ತುಂಬ ಹತ್ರು ಬೇಜಾರು ಮಾಡ್ಕೊಂಡು ನಾನು ಅಲ್ಲಿ ಸೇರ್ಪಡೆ ಆಗೋದೇ ಬೇಡ, ನೀವು ತುಂಬ ಒತ್ತಡ ಹಾಕ್ತಾಯಿದ್ರು, ಫೋನ್ ಮಾಡಿ 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 ಸೇರ್ತಾ ಇದ್ದೀರಂತ ಅಂತ. ಸೊ ನನಗೆ ಅವರಿಗೆ ಹೇಳಿದೆ, ಇಲ್ಲ ನಾನು ಬಂದು ಮಾತಾಡ್ತೀನಿ, ನನಗೆ ಅನಿವಾರ್ಯ ಇದೆ, ಅವಕಾಶವನ್ನು ಒಂದ್ಸಲ ಆಗಲೇ ಅವಕಾಶ ವಂಚಿತಳಾಗಿದ್ದೀನಿ, ಪುನಃ ನಾನು ಸ್ವಲ್ಪ ಎಲ್ಲೋ ತಡ ಮಾಡಿದ್ರೆ ಪುನಃ ನನಗೆ ಅವಕಾಶ ತಪ್ಪಬಹುದು ಅನ್ನೋ ಕಾರಣವನ್ನು ಹೇಳಿದೆ. ಆಮೇಲೆ ಇಲ್ಲಿ ಬಂದಮೇಲೆ ಎಲ್ಲರೂ ನಮ್ಗೆ ಹೇಳಲಿಲ್ಲ. ನಾನು ಮತ್ತೆ ಅವರಿಗೆ ಸಮಾಧಾನ ಮಾಡಿದೆ, ಬೇಜಾರು ಮಾಡ್ಕೊಬೇಡಿ, ನನಗೆ ತುರ್ತು ನಾನು ತರಾತುರಿಯಲ್ಲೇ ಸೇರ್ಪಡೆ ಆಗಿತ್ತು ಅಂತೇಳಿ ಸಮಾಧಾನ ಮಾಡಿದೆ. ಕಾಂಗ್ರೆಸ್ನಿಂದ ಕರೆ ಮಾಡಲಿಲ್ವಾ, ಸಂಪರ್ಕ ಮಾಡಲಿಲ್ವಾ? ಮಾಡಿದ್ರು, ಒತ್ತಡ ಇತ್ತು, ಬೇಡ ಹೋಗೋದು, ಸ್ಥಾನಮಾನಗಳನ್ನ ಕೊಡ್ತೇವೆ, ಬೇಡ ಹೋಗೋದು. ಆ್ಯಕ್ಚುಲಿ ನಾನು ಸ್ಥಾನಮಾನ ಕೊಡ್ತೇನೆ ಅಂತ ಹೇಳಿದ ತಕ್ಷಣ ನಾನು ಒಪ್ಕೊಳ್ಬೋದಿತ್ತು. ನಾನು 2 ವಿಚಾರಕ್ಕೆ ಹೊರಗೆ ಬಂದೆ ಅಂತ ಹೇಳಿದೆ. ಪೊಸಿಷನ್ ನನಗೆ 100% ಗ್ಯಾರಂಟಿ ಇತ್ತು, ಸಿಗ್ತದೆ, ಕೊಡ್ತೀವಿ ಅಂತ ವರಿಷ್ಠರು ನನಗೆ ಮಾತು ಕೊಟ್ಟರು. ಹೋಗೋದು ಬೇಡ, ಕೊಡ್ತೇವೆ, ಒತ್ತಡ ಇದೆ, ಇದಕ್ಕೋಸ್ಕರ ನಾನು ಪಕ್ಷ ಬಂದರೆ ಸ್ಥಾನಮಾನ ನನಗೆ ಬೇಡ. ನಾನು ಬಂದದ್ದು 2 ವಿಚಾರಕ್ಕೆ, ಒಂದು ಮಹಿಳೆಯರನ್ನ ನಿರ್ಲಕ್ಷ್ಯ ಮಾಡಿದ್ದು, ಮತ್ತೊಂದು ನನ್ನ ಸಮುದಾಯಕ್ಕೆ ಅನ್ಯಾಯ ಆಗಿದೆ, ಅದಕ್ಕೋಸ್ಕರ ನಾನು ಒಪ್ಕೊಳ್ಳಿಲ್ಲ. ನೀವು ಪಕ್ಷ ಬದಲಾವಣೆ ಮಾಡಿದ ಕೂಡಲೇ ಸೋಷಿಯಲ್ ಮೀಡಿಯಾದಲ್ಲಿ ಬಂದದ್ದು ಕಾಂಗ್ರೆಸ್ನಲ್ಲಿ ಗ್ಯಾರಂಟಿ ಕಾರ್ಡ್ ಕೊಟ್ಟವ್ರದ್ದೇ ಗ್ಯಾರಂಟಿ ಇಲ್ಲ ಅಂತ. ಈಗ ಗ್ಯಾರಂಟಿ ಕಾರ್ಡ್ ಇದು ಕತೆ ಅಂತ ನೋಡಿ, ಕಾಂಗ್ರೆಸ್ ಪಕ್ಷ ಒಂದು ದೊಡ್ಡ ಪಕ್ಷ, ರಾಷ್ಟ್ರೀಯ ಪಕ್ಷ. ದಿವ್ಯಪ್ರಭಾ ಒಬ್ಬಳೇ ಅಲ್ಲ ಗ್ಯಾರಂಟಿ, ಅನೇಕ ನಾಯಕರಿದ್ದಾರೆ. ಪುತ್ತೂರಲ್ಲಿ ಇದ್ದಾರೆ ಅನೇಕ ನಾಯಕರು, ರಾಜ್ಯದಲ್ಲಿ ಇದ್ದಾರೆ. ಸೊ ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಗ್ಯಾರಂಟಿ ಕೊಡುವಂಥ ನಾಯಕರು ತುಂಬ ಜನ ಇದ್ದಾರಲ್ಲ, ಬಂದಿರೋದು ಒಬ್ಬಳೇ ದಿವ್ಯಪ್ರಭಾ ಮಾತ್ರ. ನಾನು ಗ್ಯಾರಂಟಿ ಕಾರ್ಡಿನ ಬಗ್ಗೆ ಬೇರೆ ಜನ ಇದ್ದಾರೆ. ಹೇಗುಂಟು ರಾಜಕೀಯ ವಾತಾವರಣ ಪುತ್ತೂರಿನಲ್ಲಿ? ಯಾರ ನಡುವೆ ಜಿದ್ದಾಜಿದ್ದಿ ಮೇಡಮ್? ಈಗ ಈ ಥರದ ಚುನಾವಣೆ ಯಾವಾಗಲೂ ಆಗಿರ್ಲಿಲ್ವಾ ಅಂತ ಅಲ್ಲ. ತ್ರಿಕೋನ ಸ್ಪರ್ಧೆ ಜೊತೆಗೆ ಪಕ್ಷೇತರ, ಜೊತೆಗೆ STP, ಬೇರೆ ಆಮ್ ಆದ್ಮಿಯವರು, ಇನ್ನೊಂದೆರಡು ಜನ ಏನೇನು ಬೇರೆ ಸಂಘದವರೆಲ್ಲ ಇದ್ದಾರೆ. ಪ್ರಬಲ ಪೈಪೋಟಿ ತ್ರಿಕೋನ ಸ್ಪರ್ಧೆ ಅಲ್ಲೇ ಪ್ರಬಲ ಪೈಪೋಟಿ. ತ್ರಿಕೋನ ಸ್ಪರ್ಧೆ ಯಾರ ಜೊತೆಗೆ? ಯಾರ್ಯಾರು? 3 ಜನ ಯಾರು? JDS, BJP ಆ್ಯಂಡ್ ಕಾಂಗ್ರೆಸ್. ಯಾಕೆಂದ್ರೆ ಪ್ರಭಾವಿಗಳೇ ನಿಂತಿರೋಂಥದ್ದು ತ್ರಿಕೋನ ಸ್ಪರ್ಧೆ ಅಂದರೆ 3 ಪಕ್ಷದಲ್ಲಿ ಕೂಡ ಸ್ಟ್ರಾಂಗ್ ಕ್ಯಾಂಡಿಡೇಟ್ಸ್ ಇದ್ದಾರೆ. ಸೊ ಅವಾಗ ಅಲ್ಲಿ ಪೈಪೋಟಿ ಇದ್ದೇ ಇರುತ್ತಲ್ಲ. ಪಕ್ಷೇತರ ಅಭ್ಯರ್ಥಿ ಅವರು ಕೂಡ ಒಂದು ಪ್ರಬಲ ಪೈಪೋಟಿನೇ. ಯೂತ್ ಐಕಾನ್ ಇದ್ದಾರೆ, ಚತುಷ್ಕೋನ. ಚತುಷ್ಕೋನ, ಈಗ ತ್ರಿಕೋನ ಹೋಯ್ತು, ಚತುಷ್ಕೋನ. ಚತುಷ್ಕೋನ, ಎಸ್, ಡೆಫಿನೆಟ್ಲಿ.
ಕಾಂಗ್ರೆಸ್ನಲ್ಲಿ ಕೂಡ 14 ಜನ ಆಕಾಂಕ್ಷಿಗಳಿದ್ರು, ಅದರಲ್ಲಿ ತಾವು ಕೂಡ ಒಬ್ರು. ಈಗ ನೋಡಿದ್ರೆ ಅವರೆಲ್ಲರೂ ಕೂಡ ನಾವು ಒಟ್ಟಾಗಿ ನಮ್ಮ ಅಭ್ಯರ್ಥಿ ಪರವಾಗಿ ಕೆಲಸವನ್ನ ಮಾಡ್ತಾ ಇದ್ದೇವೆ ಅನ್ನುವಂಥದ್ದು. ಆದ್ರೆ ದಿವ್ಯ ಪ್ರಭಾ ಮಾತ್ರ ಹೊರಗೆ ಹೋದ್ರು. ಈಗ ಹೇಳ್ತಾ ಇರುವಂತ ಮಾತು ಅವರಿಗೆ ಅಂದ್ರೆ ಅವರಿಗೆ ಪಕ್ಷದ ತತ್ವ ಸಿದ್ಧಾಂತದ ಮೇಲೆ ಅವರಿಗೆ ನಂಬಿಕೆ ಇಲ್ವಾ ಅನ್ನುವಂಥ ಪ್ರಶ್ನೆ ಉದ್ಭವವಾಗಿದೆ. ಹಾಗಿದ್ರೆ ಎಲ್ಲರೂ ಒಗ್ಗಟ್ಟಾಗಿದ್ದಾರೆ, ದಿವ್ಯ ಪ್ರಭಾ ಮಾತ್ರ ಹೊರಗಡೆ ಹೋಗಿದ್ದಾರೆ ಅಂತ. ಆಕ್ಚುಲಿ ಎಲ್ಲಾದ್ರೂ ಅನ್ಯಾಯ ಆಗಿದೆ ಅಂದ್ರೆ ಅಲ್ಲಿಂದ ನಾವು ಹೊರಗೆ ಹೋರಾಟ ಮಾಡಿದ್ರೇನೆ ಅಲ್ಲಿ ಅನ್ಯಾಯ ಆಗಿದೆ ಅಂತ ವಿಷಯ ಗೊತ್ತಾಗೋದು. ಹೋರಾಟನೇ ಮಾಡದೇ ಇದ್ರೆ ಅನ್ಯಾಯ ಆಗಿದೆ ಅಂತ ಯಾರಿಗೂ ಗೊತ್ತಾಗೋದಿಲ್ಲ. ಇವಾಗ ನನ್ಗೆ ಕಾಂಗ್ರೆಸ್ ಪಕ್ಷದಲ್ಲಿ ಒಕ್ಕಲಿಗ ಸಮುದಾಯಕ್ಕೆ ಅನ್ಯಾಯ ಆಗಿದೆ, ಒಂದು ಹೆಣ್ಮಕ್ಳಿಗೆ ಅನ್ಯಾಯ ಆಗಿದೆ. ಅದನ್ನ ಯಾರು ಪ್ರತಿಭಟಿಸೋದು, ಯಾರು ಜನಗಳಿಗೆ ಗೊತ್ತಾಗೋದು, ಸಮಾಜಕ್ಕೆ ಹೇಗೆ ಗೊತ್ತಾಗೋದು? ನಾನು ಅದರಿಂದ ಹೊರಗೆ ಬಂದೆ. ಈಗ ಹೆಣ್ಮಕ್ಳಿಗೆ ಅನ್ಯಾಯ ಆಗಿಲ್ಲ ಅಂತ ನಾನು ಹೇಳ್ತಿದ್ದೀನಿ, ಬೇರೆ ಯಾರು ಹೇಳ್ತಾ ಇಲ್ಲ. ಎಲ್ಲರೂ ಮನ್ಸಲ್ಲಿ ನೊಂದ್ಕೊಂಡಿದ್ದಾರೆ. ನನ್ನ ಸ್ಟೇಟ್ ಲೀಡರ್ಸ್ಗಳು ಏನು ಮಹಿಳೆಯರಿದ್ರು ಎಲ್ಲರೂ ನಾವು ಡೆಲ್ಲಿಯಲ್ಲಿ ಒಟ್ಟಾಗಿ ಟ್ರೈ ಮಾಡ್ತಾ ಇದ್ವಿ. ಸೊ ಆ ಹೆಣ್ಮಕ್ಳೆಲ್ಲ ತುಂಬಾ ಎಜುಕೇಟೆಡ್, ಹೈಲಿ ಎಜುಕೇಟೆಡ್ ಲೇಡೀಸ್ ಇದ್ರು, ತುಂಬಾ ಫೀಲ್ ಮಾಡ್ಕೊಂಡ್ರು. ನನ್ಗನ್ಸ್ತು ಒಳ್ಳೊಳ್ಳೆ ಮನೆತನದಿಂದ ಬಂದ ಹೆಣ್ಮಕ್ಳಿದ್ರು, ತುಂಬಾ ಫೀಲ್ ಮಾಡ್ಕೊಂಡ್ರು. ಆವಾಗ ನನ್ಗನ್ನಿಸ್ತು, ನಾನು ಸುಮ್ಮನೆ ಆದ್ರೆ ಇದು ಒಂದು ಅನ್ಯಾಯ ಆಗಿದೆ ಅನ್ನೋದನ್ನ ಸರಿಪಡಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಅಟ್ಲೀಸ್ಟ್ ನಾನೊಬ್ಳವ್ರಿಗೆ ಹೋದ್ರಾದ್ರೂ ಗೊತ್ತಾಗ್ಲಿ, ಹೈಕಮಾಂಡ್ಗೆ ಗೊತ್ತಾಗ್ಬೇಕು ಎಲ್ಲೋ ತಪ್ಪು ಮಾಡಿದೀವಿ ನಾವು ಅಂತ ಹೇಳಿ. ಮತ್ತೆ ತತ್ವ ಸಿದ್ಧಾಂತದ ಬಗ್ಗೆ ಮಾತಾಡಿದ್ರೆ, ನಾನು ತತ್ವ ಸಿದ್ಧಾಂತ ಫಾಲೋ ಮಾಡೋ ಕಾರಣ ನಾನು ಬಿಟ್ಟು ಬಂದಿದ್ದೇನೆ. ಅಲ್ಲಿ ತತ್ವ ಸಿದ್ಧಾಂತ ಇಲ್ಲ. ಯಾಕಿಲ್ಲ ಅಂತಂದ್ರೆ ನಿಮ್ಗೆ ಗೊತ್ತಾಗತ್ತೆ. ಅಶೋಕ್ ಕುಮಾರ್ ರೈ ಅವರು ಪಕ್ಷಕ್ಕೆ ಬಂದದ್ದು ಸ್ವಾಗತ, ಸಂತೋಷ, ಗೌರವಿಸ್ತೇವೆ. ಆದ್ರೆ ಕಾಂಗ್ರೆಸ್ನಲ್ಲೇ 13 ಜನ ಕ್ಯಾಂಡಿಡೇಟ್ಸ್ ಇದ್ರಲ್ಲ, ಅವರಿಗೆ ಅವಕಾಶ ಕೊಡುವಂಥದ್ದು ತತ್ವ ಸಿದ್ಧಾಂತ ಅಲ್ವಾ? ಜಗದೀಶ್ ಶೆಟ್ಟರ್ ಅವರು ಬಂದ್ರೆ ನೀವು ಬಿಜೆಪಿಯಿಂದ ಕಾಂಗ್ರೆಸ್ಸಿಗೆ ಸೇರಿಸ್ಕೊಳ್ತೀರಿ, ದಿವ್ಯಪ್ರಭಾ ಕಾಂಗ್ರೆಸ್ ಇಂದ JDS-ಗೆ ಹೋದ್ರೆ ತಪ್ಪು. ನಾನು JDS-ಗೆ ಹೋದ್ರೆ ನಿಮಗೆ ತತ್ವ ಸಿದ್ಧಾಂತ ಎಲ್ಲ ತಪ್ಪು. ಜಗದೀಶ್ ಶೆಟ್ಟರ್, ಲಕ್ಷ್ಮಣ್ ಸವದಿ ಅಂತವ್ರು ಬಂದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿಸ್ಕೊಳ್ತಿರಲ್ಲ, ಅವಾಗ ಎಲ್ಲಿ ಹೋಗಿದೆ ತತ್ವ ಸಿದ್ಧಾಂತ? ಅದೇ ತರ ಅಶೋಕ್ ರೈ ಅವರು ಒಂದು ಕೋಮುವಾದಿ ಪಕ್ಷದಿಂದ ಬಂದಂತವರಿಗೆ ಸೆಕ್ಯುಲರ್ ಪಾರ್ಟಿಯಲ್ಲಿ ನೀವು ಅಭ್ಯರ್ಥಿಯನ್ನು ಮಾಡ್ತೀರಿ ಅಂತ ಆದ್ರೆ ತತ್ವ ಸಿದ್ಧಾಂತ ಇದೆಯಾ ಅಂತ ನಾನೇ ಪ್ರಶ್ನೆ ಕೇಳ್ತೀನಿ. ಅದಕ್ಕೆ ಜನರು ಉತ್ತರ ಕೊಡ್ತಾರೆ. ಜಾತ್ಯತೀತ ಮುಖವಾಡ ಹಾಕಿಕೊಂಡು ಒಂದು ಪಕ್ಷವನ್ನ ನಡೆಸೋದಕ್ಕಿಂತ ಅದಕ್ಕೆ ನಾನು ಹೊರಗೆ ಬಂದೆ. JDS ಪಕ್ಷಕ್ಕೂ ಕೂಡ ಅಂತಹ ಹಿಂದುತ್ವ ಅಂತ ಅಂದುಕೊಂಡಿದ್ದಂತಹ ಎಷ್ಟೋ ನಾಯಕರು ಬಂದಿದ್ದಾರೆ. ಅದೇ ಈಗ ಜಾತ್ಯತೀತ ಅಂದ ಮೇಲೆ ಹಿಂದುತ್ವ ಇರೋರು ಬರ್ತಾರೆ, ಎಲ್ಲ ಬೇರೆ ಬೇರೆ ಜಾತಿ ಧರ್ಮ ವರ್ಗದವರು ಇರ್ತಾರೆ. ಅದು ದಟ್ ಈಸ್ ದ ಸೆಕ್ಯುಲರ್. ಇಲ್ಲಿ ನಾವು ಸೆಕ್ಯುಲರ್ ಪಾರ್ಟಿ ಅಂತ ಹೇಳ್ಕೊಂಡು ಒಂದು ಕೋಮುವಾದ ಪಕ್ಷದಿಂದ ಬಂದವರಿಗೆ ಮಣೆ ಹಾಕಿದ್ರೆ ಅಲ್ಲಿಗೆ ಅರ್ಥ ಏನು? ತತ್ವ ಸಿದ್ಧಾಂತ ಎಥಿಕ್ಸೇ ಇಲ್ಲ ಅಲ್ಲ. ಸೊ ನಾನು ಅದಕ್ಕೆ ಬಂದೆ. ಮತ್ತೆ ಅವ್ರ 13 ಜನನು ಅದು ಅವರವರ ವೈಯಕ್ತಿಕ ವಿಚಾರ. ಏನು ಬಾಕಿ 12 ಜನ ಹೇಗಿದ್ದಾರೆ ದೇರ್ ಪರ್ಸನಲ್ ಚಾಯ್ಸ್. ಅದು ಕಡೆ ಕ್ಷಣದಲ್ಲಿ ಕಾಂಗ್ರೆಸ್ನಲ್ಲಿ ಟಿಕೆಟ್ ಕೈ ತಪ್ಪುತ್ತೆ ಅಂದಾಗ 13 ಜನ ಒಟ್ಟಾಗಿ ಒಂದೇ ಹೆಸರು ಹೇಳಿದ್ರಂತೆ, ಹೌದಾ? ಇಲ್ಲ, ನಾನು ಸಭೆಗೆ ಹೋಗಿದ್ದೆ, ಬೆಂಗಳೂರಲ್ಲಿ ಆಯಿತು. ಈ ಟಿಕೆಟ್ ಅನೌನ್ಸ್ ಆಗೋ 2-3 ಡೇಸ್ ಬಿಫೋರ್ ಅನ್ಸತ್ತೆ. ನಾನು ಹೋಗಿದ್ದೆ. ಅಲ್ಲಿ ಎಲ್ರದ್ದು ಒಂದೇ ಒಂದು ರಿಕ್ವೆಸ್ಟ್ ಇದ್ದಿದ್ದು, KPCC ಅಧ್ಯಕ್ಷರ ಜೊತೆ ಈ ಪ್ರತಿ 5 ವರ್ಷ ಚುನಾವಣೆಯಲ್ಲೂ ಇದನ್ನೇ ಮಾಡಿದ್ರೆ ಕಾರ್ಯಕರ್ತರಿಗೆ ನಂಬಿಕೆ ಹೊರಟೋಗುತ್ತೆ, ಲೀಡರ್ಶಿಪ್ ಬೆಳೆಯೋಲ್ಲ, ಪಕ್ಷದ ಮೇಲೆ ಒಂದು ಆಸಕ್ತಿ ನಂಬಿಕೆ ಹೊರಟೋಗುತ್ತೆ. ನಮ್ಮ ಕಾಂಗ್ರೆಸ್ ಅಲ್ಲೇ ದುಡ್ದಂಥವ್ರಿದ್ದಾರೆ, ಯೋಗ್ಯತೆ ಇರೋರಿದ್ದಾರೆ, ಲೀಡರ್ಶಿಪ್ ಕ್ವಾಲಿಟಿ ಇರೋರಿದ್ದಾರೆ, ಅವ್ರಿಗೆ ಯಾರಿಗಾದ್ರೂ ಕೊಡಿ ಅಂತೇಳಿ ಒಂದು 3-4 ಹೆಸರು ಹೇಳಿದ್ರು. ಯಾರಲ್ಲಿ ಬಂದಿದ್ರು ಆಕಾಂಕ್ಷಿಗಳು ಅವರನ್ನೆಲ್ಲ ಹೇಳಿದ್ರು. ಉದಾಹರಣೆ ಶಕುಂತಲಾ ಶೆಟ್ಟಿ, ಹೇಮನಾ ಶೆಟ್ಟಿ, ಅನಿತಾ ಅವರು ಅಪ್ಲಿಕೇಶನ್ ಹಾಕದಿದ್ರು, ಅನಿತಾ ಹೇಮನಾ ಶೆಟ್ಟಿ ಅವ್ರ ಹೆಸರು, ಸತೀಶ್ ಕಿಡಿಂಜಿ, ಚಂದ್ರಹಾಸ್ ರೈ, ದಿವ್ಯಪ್ರಭಾ, ಕೃಪಾ ಆಳ್ವಾ, ಎಷ್ಟೆಲ್ಲ ಒಬ್ರಿಗೊಬ್ರು ಅವರವರ ಬೆಂಬಲಿಗರು ಅವ್ರಿಗೆ ಹೇಳಿದ್ರು, ಇಷ್ಟರಲ್ಲಿ ನೀವು ಯಾರನ್ನಾದ್ರೂ ಆಯ್ಕೆ ಮಾಡಿ, ನಾವು ಕೆಲಸ ಮಾಡ್ತೀವಿ. ನಿಮ್ಮ ಜೊತೆಗೆ ನೀವು ಕಾಂಗ್ರೆಸ್ನಲ್ಲಿ ಓಡಾಡುವ ಬಹಳಷ್ಟು ಬೆಂಬಲಿಗರಿದ್ರು, ಅವರೆಲ್ಲ ಈಗ ನಿಮ್ಮ ಜೊತೆಗೆ ಇದ್ದಾರಾ ಅಥವಾ ಯಾವ ಕಡೆಗಿದ್ದಾರೆ? ಖಂಡಿತ ನನ್ನ ಜೊತೆಗಿದ್ದಾರೆ, ಖಂಡಿತ ಇದ್ದಾರೆ. ಯಾರ್ಯಾರು ನಿಮ್ ಜೊತೆ ಬಂದಿದ್ದಾರೆ ಈಗ JDS-ಗೆ? ಕಾಂಗ್ರೆಸ್ನಲ್ಲಿ ನಾನು ಯಾರನ್ನೂ ಕರೀಲಿಲ್ಲ.
ನೀವು ಸತ್ಯವಾಗಿ ಕರಲಿ. ಈಗ ಬರ್ಲಿಕ್ಕೆ ರೆಡಿ ಇದ್ದಾರೆ. ಈಗ ಒಂದು ಪಕ್ಷದ ಸೇರ್ಪಡೆಯ ಪರ್ವ ನಡೀತೆ, ಈಗ ಮಾಡ್ತೇವೆ. ಬಟ್ ನಾನು ಯಾರಿಗೂ ಒತ್ತಡ ಹಾಕಲಿಲ್ಲ. ಯಾಕೆಂತಂದರೆ ನಾನು ಬಂದು ಫಸ್ಟು JDS ಪಕ್ಷ ಸಂಘಟನೆ ಆಗಬೇಕು, ಸದೃಢ ಆಗಬೇಕು. ಮತ್ತೆ ನನ್ನ ಜೊತೆ ಅವರೆಲ್ಲರೂ ಖಂಡಿತ ಬರ್ತಾರೆ. ನಾನು ಬರೋರ್ನು ಬೇಡ ಅಂತ ಹೇಳ್ತೇನೆ, ಬೇಡ ಇವಾಗ. ಅಂದ್ರೆ ನಿಮ್ಮ ಟಾರ್ಗೆಟ್ 2028 ಖಂಡಿತ ಮುಂದಿನ ಚುನಾವಣೆ ಖಂಡಿತ ಪಕ್ಷ ಸಂಘಟನೆ ಮೊದಲ ಗುರಿ. ಈಗ ನಾನು ಬಂದಿದ್ದೀನಿ, ಅನಿವಾರ್ಯ ಬಂದಿದ್ದೀನಿ. ಬೇಜಾರಾಯ್ತು, ಬಂದೆ, ನೋವಾಯ್ತು ನನಗೆ ತುಂಬ ಮನಸ್ಸಿಗೆ. ಸೊ ಇವಾಗ ಅವರನ್ನೆಲ್ಲ ಕರ್ಕೊಂಡು ನಾನು ಅವರನ್ನು ಇಕ್ಕಟ್ಟಿನ ಪರಿಸ್ಥಿತಿಗೆ ಹಾಕೋದು. ಅವ್ರು ಎಲ್ಲಿದ್ರು ನನಗೆ ಆಶೀರ್ವಾದ ಮಾಡ್ತಾರೆ, ಸಪೋರ್ಟ್ ಮಾಡ್ತಾರೆ. ಅದು ನನಗೆ ನಂಬಿಕೆ ಇದೆ, ಅವರ ಅಭಿಮಾನ ಯಾವತ್ತೂ ಇದೆ ಅಂತ. ಮುಂದಿನ ದಿನಗಳಲ್ಲಿ ಖಂಡಿತ ಅವರೆಲ್ಲರೂ ಬರ್ತಾರೆ. ಈಗ ನೋಡಿದ್ರೆ ನಿಮಗೆ ಒಂದು 2-3 ವರ್ಷ ಹಿಂದೆ ಬರ್ತಿದ್ರೆ ಇಷ್ಟೊತ್ತಿಗೆ ಕಟ್ಟಿ ಬಿಡ್ತಿದ್ದೆ ಪಕ್ಷ ಅಂತ ಅನಿಸ್ತದೆ? 2-3 ವರ್ಷ ಬೇಡ, ನನಗೆ 6 ತಿಂಗಳು ಮುಂಚೆ ಬಂದಿದ್ರೆ ಸಾಕಿತ್ತು ಅನ್ನಿಸ್ತಾ ಇದೆ. ಆದರೆ ನನಗೆ ಕಾಂಗ್ರೆಸ್ ಪಕ್ಷದ ಮೇಲೆ ನಂಬಿಕೆ ಇತ್ತು. ಒಂದು ಮಹಿಳೆಗೆ, ನನ್ನ ಸಮುದಾಯಕ್ಕೆ ನ್ಯಾಯ ಕೊಡ್ತಾರೆ. ಈ ಬಾರಿ ಅವಕಾಶ, ಎಲ್ಲ ರೀತಿಯಲ್ಲೂ ಅವಕಾಶ ಕೊಡುವಂಥದ್ದಿತ್ತು. ಸೊ ನನಗದು ನಂಬಿಕೆ ಇತ್ತು, ಅದಕ್ಕೆ ಬೇಜಾರಾಗಿದೆ. ಕುಟುಂಬದ ಒಂದು ಗಲಾಟೆ ಎಲ್ಲ ಮೀಡಿಯಾಗಳಲ್ಲಿ ಬರ್ತದೆ. ಇಟ್ಸ್ ಫ್ಯಾಮಿಲಿ ಮ್ಯಾಟರ್. ಕೆಲವು ನ್ಯೂಸ್ ವೆಬ್ ಲಿಂಕ್ಗಳಂತ ಹೇಳೋದ್ನಲ್ಲ, ಅವರು ಆ ವೆಬ್ ಲಿಂಕಿನವರು ಒಂದು ಹೆಣ್ಮಕ್ಳಿಗೆ ಹೆಂಗೆ ರೆಸ್ಪೆಕ್ಟ್ ಕೊಟ್ಟು ನ್ಯೂಸ್ ಮಾಡಬೇಕು ಅದು ಮಾಡಲಿಲ್ಲ. ವಿಡಿಯೋಗಳಲ್ಲೇ ರಾಜಕೀಯ ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ಪುತ್ತೂರಿನ ಪ್ರಪ್ರಥಮ ಸರ್ವ ಸುಸಜ್ಜಿತ ಶಾಪಿಂಗ್ ಮಾಲ್ GL1. ಆರಾಮದಾಯಕ ಶಾಪಿಂಗ್, ಹಲವು ಇಂಟರ್ನ್ಯಾಷನಲ್ ಬ್ರ್ಯಾಂಡ್ಗಳು, ವೆರೈಟಿ ರಿಟೇಲ್ ಸ್ಟೋರ್ಗಳು, ಲಕ್ಸುರಿ ಮಲ್ಟಿಪ್ಲೆಕ್ಸ್ ಥಿಯೇಟರ್ಗಳು, ಗೇಮಿಂಗ್ ಝೋನ್, ವಿವಿಧ ವೆಜ್ ಮತ್ತು ನಾನ್ ವೆಜ್ ಖಾದ್ಯಗಳು, ವಿಶಾಲ ಫುಡ್ ಕೋರ್ಟ್, 100ಕ್ಕೂ ಅಧಿಕ ಸೆಟ್ಟಿಂಗ್, ಸುಸಜ್ಜಿತ ಪಾರ್ಕಿಂಗ್, ತಂಪಾದ ಆಹ್ಲಾದಕರ ವಾತಾವರಣ. ಇಂದೇ ಭೇಟಿ ನೀಡಿ. ಪುತ್ತೂರಿನ ಪ್ರಪ್ರಥಮ ಮಾಲ್ GL1 ಮಾಲ್ ಮಲ್ಟಿಪ್ಲೆಕ್ಸ್ ಆಂಡ್ ಮೋರ್, ಮೇನ್ ರೋಡ್, ಪುತ್ತೂರು.